ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ವಿಧಾನ ಪರಿಷತ್ ಓಟದ ಭಾರಿ ಪ್ರಚಾರಡು ಡಾಕ್ಟರ್ ಮಂಜುನಾಥ ಭಂಡಾರಿ ಸಾಮಾಜಿಕ ಕೆಲಸ ಮಲ್ತಿನ ಸರಳ ಸಜ್ಜನೆ ಮಂಜುನಾಥ ಭಂಡಾರಿ ಮಲ್ಲ ಮಟ್ಟೊಡುಗೆ ಎಂದುವೇರು ಪುತ್ತೂರು ಸಭೆಟ್ ಶಕುಂತಳಾ ಶೆಟ್ಟಿ ಮಾತಾ ಸಿಕ್ಲೆ ಗ್ರಾಮವಾಣ ಆದಿ ಸುಬ್ರಹ್ಮಣ್ಯದ ಪುಂಚದ ಮಣ್ಣು ಕುಕ್ಕೆ ಸುಬ್ರಹ್ಮಣ್ಯಡು ಮೂಲ ಮೃತ್ತಿಕೆ ಪ್ರಸಾದ ಕನತದ ಚಂಪಾ ಷಷ್ಠಿ ಉಚ್ಚೇಸುರು ಡಿಬೀಟ್ಸ್ ಗ್ರೂಪ್ ದ ಡೈಮಂಡ್ ಬ್ರ್ಯಾಂಡ್ ಆದುಪ್ಪುನ ಡಿಬೀಟ್ಸ್ ಫಾರ್ ಎವರ್ ಮಾರ್ಕ್ ಬೊಕ್ಕ ಆಭರಣ್ ರನ್ ಟೈಮ್ಲೆಸ್ ಜ್ಯುವೆಲರಿ ಜೊತೆ ಸೇರಿಗೆಡು ಬೆಂಗಳೂರು ರಡ್ಡನೆ ವಿಶೇಷ ಸಾಕಿ ಉದಿಪನ ಮಾತಾ ಪುಂಜು ನಕಲು ಪ್ರೋತ್ಸಾಹ ಕೊರಡು ಕರಿಷ್ಮಾ ಕಪೂರ್ ಶರವು ಮಹಾಗಣಪತಿ ದೇವಸ್ಥಾನದ ದಿಂಡುಚ್ಚಯ ಮಣ್ಣಗುಡ್ಡೆ ಗುರ್ಜಿಡು 152ನೇ ವರ್ಷದ ದೀಪಾರಾಧನೆ ಬಳ್ಳಲ್ಪ ಗುರ್ಜಿಡು 8ನೇ ವರ್ಷದ ಗೌಜಿ. ಇತ್ತೆ ವಾರ್ತೆದ ವಿವರ. ಅವ್ಯತ್ತು ಸಾಮಾಜಿಕ ಕೆಲಸಲೇನು ಮಲ್ತಿನ ಸರಳ ಸಜ್ಜನೆ ಮಂಜುನಾಥ ಭಂಡಾರಿಯರು ವಿಧಾನ ಪರಿಷತ್ ಓಟುಡು ಮಲ್ಲ ಮಟ್ಟುಡುಗೆಂದ್ವೆರಂದು ಮಾಜಿ ಶಾಸಕರು ಶಕುಂತಳಾ ಶೆಟ್ಟಿ ಪಂತೆರು ಪುತ್ತೂರುಡು ಕಾಂಗ್ರೆಸ್ ಪಕ್ಷ ನಡಪಾಯಿನ ಓಟದ ಪ್ರಚಾರ ಸಭೆಟ್ ಆರು ಪಾತಿರಿಯರು. ವಿಧಾನ ಪರಿಷತ್ ಓಟುಗೊಂತಿದಿನ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ ಭಂಡಾರಿ ಭಾರಿ ಓಟದ ಪ್ರಚಾರ ಮಲ್ತೊಂದುಲ್ಲೇರು. ಪುತ್ತೂರು ನಡತಿನ ಸಭೆಟ್ ಪಕ್ಷದ ಹಿರಿಯ ನಾಯಕರು ಮಂಜುನಾಥ ಭಂಡಾರಿ ಪರವಾದ ಓಟ್ ಕೆಂಡಿರು. ಮಾಜಿ ಶಾಸಕರು ಶಕುಂತಳಾ ಶೆಟ್ಟಿ ಭಂಡಾರಿಯರಿಗೆ ಮೆಚ್ಚುಗೆದ ಮರ್ಯಾದೆ ಮಲ್ತೇರು. ಪಾಕ ಸಾಮಾಜಿಕ ಕೆಲಸಲೇನು ಮಲ್ತಿನಾರು ಎಂಕ್ಲೆನ ಪಕ್ಷದ ಅಭ್ಯರ್ಥಿ ಮಂಜುನಾಥ ಭಂಡಾರಿಯರು ಇಂಚಿನ ವ್ಯಕ್ತಿ ಖಂಡಿತವಾದ ಓಟುಡು ಮಲ್ಲ ಮಟ್ಟಡುಗೆಂದ್ವೆರಂದು ಶಕುಂತಳಾ ಶೆಟ್ಟಿ ಪಂಡಿರು. ಮಂಜುನಾಥಣ್ಣನು ವಿಧಾನ ಪರಿಷತ್ ಮಂಚಿನ ಕೆಲಸ ಮಾಡ್ತೇವೆ, ಭಾರಿ ಕೆಲಸ ಮಾಡ್ತು ಮಂಚಿನ ಹರೀಶಣ್ಣ ಭಾರಿ ತೂನಗ ಸರಳತೆದ ಒಂದು ವ್ಯಕ್ತಿ ನಮ್ಮ ಅಭ್ಯರ್ಥಿ ಮಂಜುನಾಥಣ್ಣ ಬಂಡ ಗ್ರಾಮೀಣ ಇದು ಪಂಚಾಯತ್ ರಾಜ್ಯದ ಅಫೀಲ್ ಡಾಕ್ಟ್ರೇಟ್ ಆಗಿದ್ದಾರೆ. ಪಂಚಾಯತ್ 3 ಲಕ್ಷ ನಾಲ್ಕಲ್ಲ ಡಾಕ್ಟ್ರೇಟ್ ಬಂಡ ಈ ಮಂಜುನಾಥಣ್ಣ PhD ಹಣ್ಣರ ಬಾಗಿಯರು ಬಂಡ ಆದ್ರೆ ಮುರಾಣಿ ಪಂಡಿ ಒಕ್ಕನೆ ಗೊತ್ತು. ಅಂಚಿನ ಒಂದು ಸರಳ ಸಾಮಾನ್ಯ ವ್ಯಕ್ತಿತ್ವದ ಒಂದು ನಮ್ಮ ಅಭ್ಯರ್ಥಿ ಮಂಜುನಾಥಣ್ಣ. ಮಂಜುನಾಥ ಭಂಡಾರಿ ಪಾತಿರ್ದ 1984 ಓಟ್ ಆನಗ ತಾನ್ಲ ಪುತ್ತೂರುಡು 1 ತಿಂಗಳು ಕಾಲ ವಾಸ ಮಲ್ತದಿತ್ತೆ. ಪ್ರತಿಯೊಂದು ಗ್ರಾಮಗೂ ಭೇಟಿ ಕೊಟ್ಟಿತ್ತೆ. ಏನನ್ನು ತಿದ್ದದು ರಾಜ್ಯ ಮಟ್ಟದ ನಾಯಕಿ ಮಲ್ತದೇರು ಪಂಡ ಐಕ್ ಇಡೀ ಕಾರಣ ಕಾಂಗ್ರೆಸ್ ಹಿರಿಯ ನಾಯಕರು ಆಸ್ಕರ್ ಫೆರ್ನಾಂಡಿಸ್ ರಾಜಕೀಯ ಬನ್ನಗ MP MLA MLC ಆವಡೊಂದು ವಾಹಸಲದಿದ್ದು ಬತ್ತಿನ ಕ್ಲತ್ ಏತೋ ಕಾಲ ಆಯ್ತ ನಿಜವಾಯಿನ ಅರ್ಥಲ ಎಂಕ್ಲಿಗೂ ಗೊತ್ತಿಜ್ಜಾಂಡ್ ಬಡವಿರನ ರಕ್ಷಣೆ ಮಲ್ಪನ ಅಲ್ಪಸಂಖ್ಯಾತರನ ಕಾಪನ ಪಕ್ಷ ಪಂಡ ಅವ ಕಾಂಗ್ರೆಸ್ ಅಂಚಾದ ಕಾಂಗ್ರೆಸ್ ಅಂತಾನು ಅಜತೊಂದೆ ಓಟುಗುಂತದೆ ಸೋಲು ಗೆಲಿ ಎಂಚ ಬರ್ಪಂಡ ಗೊತ್ತಿಜ್ಜಿ ಆಂಡ ಕಾಂಗ್ರೆಸ್ ಪಕ್ಷನು ಕಟ್ಟದು ಬುಲೆಪವನ ಕೆಲಸ ಮಲ್ಪ ಎಂದು ಮಂಜುನಾಥ ಭಂಡಾರಿ ಪಂಡೇರ. ಕಾಂಗ್ರೆಸ್ ಪಕ್ಷ ಒಂದು ದೀನ ದಲಿತರ ಅವರನ್ನು ರಕ್ಷಣೆ ಮಾಡುವಂತ ಪಕ್ಷ, ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ಕೊಡುವಂಥ ಪಕ್ಷ, ಈ ದೇಶದ ಬಡ ಜನರನ್ನ ತಲೆ ಎತ್ತಿ ನಡೆಯುವಂತೆ ಮಾಡುವಂಥ ಪಕ್ಷ. ಎಷ್ಟೋ ಈ ನಮ್ಮ ಬೆಳವಣಿಗೆಗೆ ಕಾಂಗ್ರೆಸ್ ಪಕ್ಷ ಒಂದು ಬೆನ್ನೆಲುಬಾಗಿದೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥವ್ರು. ಸುಮಾರು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಗೆ 2,000ದಷ್ಟು ಮತಗಳಿರಬೇಕು ನಮ್ಮ ಕೈಯಲ್ಲಿ. ಆದರೆ BJP ಅವರ ಹತ್ರ ಸುಮಾರು 3,600ರಿಂದ 700 ಮತಗಳಿದೆ. ನಮ್ಮ ಹತ್ತಿರ ಬರೀ 1,800ರಷ್ಟು ಮತ ಇದೆ. ಒಂದ್ ವೇಳೆ 2,500 ಮೇಲೆ ಬಂದಿದ್ರೆ ನನಗೂ ಸಿಕ್ತಿರ್ಲಿಲ್ಲ, 2,000 ದಾಟಿದ್ರೆ ನಮಗೂ ಸಿಕ್ತಿರ್ಲಿಲ್ಲ ಇದು. ಆದ್ರೆ ಇದನ್ನೆಲ್ಲ ಚಿತ್ರಣವನ್ನ ನಾನು ಹೈಕಮಾಂಡ್ ಹೇಳಿದೆ, ನೋಡಿ ನನಗೆ ಕೊಟ್ಟರೆ ನಾನು ಏನು ಮಾಡಬಹುದು, ಬೇರೆಯವರಿಗೆ ಸಿಕ್ಕರೆ ಏನಾಗಬಹುದು ಅಂತ ಸಂಪೂರ್ಣ ಚಿತ್ರಣವನ್ನ ನಾನು ಅವ್ರ ಮುಂದಿಟ್ಟೆ. ನನಗೆಲ್ಲ ಹೇಳಿದ್ರು ಆಯ್ತು, ಆದ್ರೆ BJP ಅವರು 2ನೇ ಕ್ಯಾಂಡಿಡೇಟ್ ಹಾಕಿದ್ರೆ ನೀನೇನ್ ಮಾಡ್ಬೋದು, ಅಥವಾ ಪ್ರಬಲ ಅಭ್ಯರ್ಥಿಯಾಗಿ ನಿಂತಾಗ ನಿನ್ನನ್ನು ಏನ್ ಮಾಡ್ಬೋದು ಅಂತ ಹೇಳಿ ಅವಾಗ ಒಂದು ಮಾತು ಹೇಳಿದೆ, ನಾನು ಸೋಲ್ಬೋದು ಗೆಲ್ಬೋದು, ಆದ್ರೆ ಒಂದು ಮಾತು ಸತ್ಯ, ಆ ಉಭಯ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಕೆಲಸವನ್ನು ನಾನು ಮಾಡ್ತೇನೆ, ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಗುರುಕಾರ್ಯರು ಹರೀಶ್ ಕುಮಾರ್, ಲಾರೆನ್ಸ್ ಡಿಸೋಜಾ, ಮಹಮ್ಮದ್ ಆಲಿ ಸಭೆಟಿತ್ತರು.
ಎದುರು ಪಾತೆರಿಯರನ್ನೇ ಕೆಲವೆರ್ಪುಟದೇರು ಅಕ್ಲಿಗೆ ಬೇತ ಬೇಲೆ ಇಜ್ಜಿಂದು ಪಂಡಿನ ರಾಜ್ಯದ ಪಂಚಾಯತ್ ರಾಜ್ ಬೊಕ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಕೆಎಸ್ ಈಶ್ವರಪ್ಪ ಬಿಜೆಪಿ ಸರ್ಕಾರ ಭಾರಿ ಎಡ್ಡೆ ರೈತರನ ಕಾಯ್ದೆ ಜಾರಿಗೆ ಕನತದಂಡು ಆಂಡ ಎದುರು ಪಕ್ಷಲು ಐತ ಎದುರು ಪ್ರತಿಭಟನೆ ಮಲ್ತಿ ನೆಡ್ತಾವರ ಅವಿನ ದೆತ್ತು ಪಾಡ್ದಿರಂದು ಪಂತೆರು ಆರು ಒಡಿಪುಡು ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರಿಯರು. ರಾಜ್ಯದ ಪಂಚಾಯತ್ ರಾಜ್ ಬೊಕ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಕೆಎಸ್ ಈಶ್ವರಪ್ಪ ಬುಧವಾರ ಒಡಿಪುಡು ಸುದ್ದಿಗಾರರ ಪಾತಿರ್ದು ಎದುರು ಪಾತೆರಿಯರನೆ ಕೆಲವೇರು ಪುಟ್ಟದೇರು ಅಕ್ಲಿಗೆ ಬೇತ ಬೇಲೆ ಇಜ್ಜಿ ನಿಕ್ಲಿ ಎಂಚನ ಮಲ್ತುನಲ್ಲ ಅಕ್ಲಿನ ಸರಿ ಮಲ್ಪರೆ ಆವಂದೊಂದು ಪಂಡಿರು. ಬಿಜೆಪಿ ಸರ್ಕಾರ ಬಾರಿ ಎಡ್ಡ ರೈತರನ ಕಾಯ್ದೆ ಜಾರಿ ಕನತಂಡ ಅಂಡ ಎದುರು ಪಕ್ಷಲು ಐತ ಎದುರು ಭಾರಿ ಪ್ರತಿಭಟನೆ ಮಲ್ತ ಎದುರುಂತನೇಕ್ ದೆತ್ತು ಪಾಡ್ಯರು ಐಕ್ಲ ಎದುರುಂತುಂಡ ದಾನಿ ಮಲ್ಪುನು ಲೋಕಸಭೆಗೆ ಬೀಗ ಪಾಡುಡ ದಾನ್ನ ಅಂದು ಈಶ್ವರಪ್ಪರು ಪ್ರಶ್ನೆ ಮಲ್ತೇರು. ಜನಕ್ಲೆನ ಎಡ್ಡೆಪ್ಪುಗು ಅವು ಎಡ್ಡೆ ಅಂದು ಪನ್ಪೆರ ಐಕ್ ಅವು ಇಲಾಖೆ ತೀರ್ಮಾನ ದೆತನೊಂದು ಕೆಎಸ್ ಈಶ್ವರಪ್ಪ ಪಂಡ್ಯರು. ಈ ವಿರೋಧ ಮಾಡೋದಕ್ಕೋಸ್ಕರನೇ ಕೆಲವರು ಹುಟ್ಟಿರ್ತಾರೆ, ಅವ್ರಿಗೆ ಬೇರೆ ಉದ್ಯೋಗವೇ ಇಲ್ಲ. ನೀವು ಏನೇ ಮಾಡಿದ್ರೂ ಕೂಡ ಅದನ್ನು ಅದೇ ಹೇಳ್ತಿರೋದು ನಾನು. ಈಗ ಕೃಷಿ ಕಾಯ್ದೆನ ಜಾರಿ ತಂದರು, ಭಾರಿ ಅದಕ್ಕೆ ವಿರೋಧ ಮಾಡಿದ್ರು ಅಂತಂತ ವಿಡ್ರಾ ಮಾಡಿದ್ರು, ಅದಕ್ಕೂ ವಿರೋಧ ಮಾಡ್ತಿದ್ದಾರೆ. ಏನು ಮಾಡಬೇಕಾಗಾದ್ರೆ ಸರ್ಕಾರ ಲೋಕಸಭೆ ಬೀಗ ಕೊಡೋಗೋಣೇನು? ಈ ವಿರೋಧಕ್ಕೋಸ್ಕರನೇ ಕೆಲವರು ವಿರೋಧ ಇದ್ದಾರೆ. ಅದನ್ನು ನಾವು ಯಾವುದು ಲೆಕ್ಕ ತಗೊಳ್ಳಲ್ಲ. ಜನರ ಹಿತದೃಷ್ಟಿಯಿಂದ ಯಾವುದೇ ಅದು ಒಳ್ಳೆಯದು ಅನ್ನೋದು ಕೂತ್ಕೊಂಡು ಆಯಾ ಇಲಾಖೆಯ ತೀರ್ಮಾನ ತಗೋತಾರೆ. ನಾವೀಗ ನಮ್ಮ ಸರ್ಕಾರ ಬಂದ ಮೇಲೆ ಮೊಟ್ಟೆ ಕೊಡ್ತಿದ್ದೀವಾ? ಸ್ವಲ್ಪ ತಡಿಯಪ್ಪ, ಹಿಂದಿನ ಸರ್ಕಾರ ಮಾಡಲಿಲ್ವಾ? ಯಾರು ಹೇಳಿದ್ ನಿಮ್ಗಿಲ್ಲ ಅಂತ? ಯಾರೋ ಮಾಡಿದಾರೆ ರೀ. ನೋಡಿ, ನಾನು ಹೇಳ್ತಿರೋದಲ್ಲ ಬಂಗಾರಪ್ಪನೋ ಬೆಳ್ಳಿಯಪ್ಪನೋ ಗೊತ್ತಿಲ್ಲ. ಹಿಂದೆ ಇಡೀ ದೇಶದಲ್ಲಿ ಮೊಟ್ಟೆ ಕೊಟ್ಟಿಲ್ಲ ಅಂತ ನಾನು ಹೇಳಿಲ್ಲ. ಅದಕ್ಕೋಸ್ಕರ ಈಗ ಯಾವ ಇಲಾಖೆಯಿಂದ ಕೊಡ್ತಾರೋ ಬಿಡ್ತಾರೋ ನಾನು ಆ ಕಡೆ ಗಮನ ಕೊಡಲ್ಲ. ನನ್ನ ಇಲಾಖೆದೆ, ನನಗೆ ಪುರ್ಸೊತ್ತಿಲ್ಲ ನೋಡೋದಕ್ಕೆ. ಹಾಗಾಗಿ ಅದೇನು ಅಂತ ನೋಡಿಕೊಂಡು ಅದ್ರ ಕಡೆ ಗಮನ ಕೊಡ್ತೀನಿ. ಏನು ಕೊಡ್ಬೇಕು ಹೇಳಿ, ಅದು ಕೊಟ್ಬಿಡೋಣ. ಆಪಲ್ ಕೊಡಲ ಬಾಳೆಹಣ್ಣು ಬೇಕು, ನೀವೇನು ಹೇಳ್ತೀರೋ ಅದೇ ಕೊಡೋಣ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಚಂಪಾಷಷ್ಠಿ ವಿಚಯ ಶುರುವಾತಂಡು ಪ್ರಧಾನ ಪೂಜೆ ಮಲ್ಪನ ಸೀತಾರಾಮ ಎಡಪಡಿತ್ತಾಯರು ಧಾರ್ಮಿಕ ವಿಧಿ ವಿಧಾನ ಕರಿತದ ಅಂಗಾರ ಪುಲ್ಯಕಾಂಡೆ ಎಡ್ಡಮೂರ್ತಡು ಆದಿ ಸುಬ್ರಹ್ಮಣ್ಯದ ಗುಂಡದ ಪುಂಚೊಡ್ದು ಪರಮ ಪವಿತ್ರ ಮಣ್ಣು ಮೂಲ ಮೃತ್ತಿಕೆ ಪ್ರಸಾದೊಂದೆತ್ತೆರು. ಪುಂಚದ ಮಣ್ಣು ಪ್ರಸಾದ ಮಾತಾ ಸಿಕ್ಲೆಗ್ ರಾಮಬಾಣ ಪನ್ಪನ ನಂಬಿಕೆ ಉಂಡು. ಸುಬ್ರಹ್ಮಣ್ಯ ದೇವರ ಬೊಕ್ಕ ನಾಗಾರಾಧನೆದ ತುಳುನಾಡ ಮಾಮಲ್ಲ ಕಾಣಿಕದ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಚಂಪಾಷಷ್ಠಿ ಉಚ್ಚೆಯ ಶುರುವಾತಂಡು. ಉಚ್ಚೆಯ ಸುರು ಆಪ್ನೇರ್ದುಂಬು ಸಂಪ್ರದಾಯದಂಚ ಸುಬ್ರಹ್ಮಣ್ಯಡ್ ಮೂಲ ಮೃತ್ತಿಕ ಪ್ರಸಾದ ಪಂಡ ಮೂಲ ಪುಂಚದ ಮಣ್ಣು ಪುಡ್ಸದ ದೈತಂಡು. ದೇವಸ್ಥಾನದ ಗುಂಡೊಡ್ಡು ಪ್ರಧಾನ ಪೂಜೆ ಮಲ್ಪನಾರು ಸೀತಾರಾಮ ಎಡಪಡಿತ್ತಾಯರು ಧಾರ್ಮಿಕ ವಿಧಿ ವಿಧಾನ ಕರಿತದ ಅಂಗಾರೆ ಪುಲ್ಯಕಾಂಡೆ ಎಡ್ಡೆ ಮುರ್ತಡು ಮೂಲ ಪ್ರಸಾದ ದೈತೇರು. ಕಾರ್ತಿಕ ತಿಂಗಳು ಏಕಾದಶಿ ದಾನಿ ಆದಿ ಸುಬ್ರಹ್ಮಣ್ಯ ಗುಂಡದ ಪುಂಚೊಡ್ದು ದಿಪ್ಪುನ ಮಣ್ಣು ಪರಮ ಪವಿತ್ರ ಪಂಪುನ ನಂಬಿಕೆ ಉಂಡು. ವರ್ಷಡು ಒಂಜಿ ದಿನ ಮಾತ್ರ ಈ ಮಣ್ಣು ದಿಪ್ಪುವೆರು. ಮೂಲ ಮಣ್ಣು ಪ್ರಸಾದ ದಿತ್ತಿನ ಮನದಾನೆ ದ್ವಾದಶಿಗೆ ಕೊಪ್ಪರಿಗೆ ಎರ್ದು ವರ್ಷದ ಷಷ್ಠಿ ಜಾತ್ರೆ ಶುರು ಆಪುಂಡು. ಪುಂಚೊಡ್ದು ಮಣ್ಣು ದಿಪ್ಪುನೇಕ್ಲ ಕ್ರಮ ಉಂಡು. ಮೂಜಿ ಪುಂಡಿ ಮಣ್ಣು ದಿತ್ತದು ಕುಮಾರ ಪರ್ವತದ ಕೊಡಿರ್ದು ದಿತ್ತಿನ ಮಣ್ಣು ಸಿಡ್ಸಾದ ಭಕ್ತರಿಗೆ ಪ್ರಸಾದ ಕೊರ್ಪೇರು. ಈ ಮೂಲ ವೃತ್ತಿಗೆ ಪ್ರಸಾದ ಮಾತ ಸಿಗ್ಲ ರಾಮಬಾಣ ಆದುಂಡು. ಈ ಪುಂಚದ ಮಣ್ಣು ಪ್ರಸಾದ ಪಾಡಂಡ ನಾಗನ ಪೋಡಿಗೆ ಉಪ್ಪುಜಿ ಕನುಟ್ಟುನಾಗೆ ತೂಜನ ಪೋಡಿಗೆ ಸರ್ಪಲೆನ ಪೋಡಿಗೆ ದೂರ ಆಪುನೊಂದು ನಂಬಿಕೆ ಉಂಡು. ಪಾತೆರಿಯರ ಒಂದೇ ಬಾಯಿ ಕಟ್ಟಿನಕ್ಲು ಈ ಮಣ್ಣು ಪ್ರಸಾದನು ನೀರಿಡು ಪಾಡ್ದು ಪರೊಂದೇ ಇತ್ತಂಡ ಬಾಯಿ ಕಟ್ಟನ ಪೋಪುನೊಂದು ಭಕ್ತರೆಡ ನಂಬಿಕೆ ಉಂಡು. ಮನ್ನಗುಡ್ಡೆ ಗುಡ್ಜಿ ಸೇವಾ ಸಮಿತಿ ಈ ಸರ್ತಿ 152ನೇ ವರ್ಷದ ಶರವಷ್ಟಿ ಮಹಾಗಣಪತಿ ದೇವರ್ನ ದೀಪಾರಾಧನೆ ನಡಪಾಂಡು. ಮನ್ನಗುಡ್ಡೆಡು ಬುಧವಾರ ರಾತ್ರಿ ಗುಡ್ಜಿ ತೇರಡು ದೇವರ್ನ ಉಚ್ಚಯ ಮೂರ್ತಿನ ಕುಲ್ಲಾದು ವಿಶೇಷ ಆರಾಧನೆ ಮಲ್ತೇರು. ಒತ್ತು ಮೇಯರ್ ಸುಮಂಗಲ, ಪಾಲಿಕೆ ಸದಸ್ಯರು ಸಂಧ್ಯಾ ಮೋಹನ್, ಗುಡ್ಜಿ ಸೇವಾ ಸಮಿತಿದ ಗುರ್ಕಾರ್ಯರು ವಾಸುದೇವರಾವ್ ಬೊಕ ಸದಸ್ಯರು ಭಕ್ತರು ಪಾಲ್ಗೊಂಡಿರು. ಶರವು ಶ್ರೀ ಶರವೇಶ್ವರ ಮಹಾಗಣಪತಿ ದೇವಸ್ಥಾನದ ದಿಂಡು ಉಚ್ಚಯ ನಡ್ತೊಂದಿತ್ತದ ಬುಧವಾರ ರಾತ್ರಿ ದೇವರನ ಮನ್ನಗುಡ್ಡೆ ಸವಾರಿ ಅಟ್ಟಣೆ ಆದಿತ್ತಂಡು. ಮನ್ನಗುಡ್ಡೆ ಗುಡ್ಜಿ ಸೇವಾ ಸಮಿತಿದ ನಿಲಿಟ್ಟು ಈ ಸರ್ತಿ 152ನೇ ವರ್ಷದ ದೀಪಾರಾಧನೆ ದಿದ್ದಿತ್ತೆರು. ಶರವು ಕ್ಷೇತ್ರದ ಉಚ್ಚಯ ಮೂರ್ತಿನ ಸಮಿತಿದಕ್ಲು ಗೌಚಿಡಿ ಎತ್ಕೊಂಡರು. ಮನ್ನಗುಡ್ಡೆ ಗುಡ್ಜಿ ತೀರ್ಥ ಎದುರು ಬೇತೆ ಬೇತೆ ಭಜನಾ ಸಂಘಲು ಭಜನಾ ಸಂಕೀರ್ತನೆ ನಡಪಾದ ಕುರಿಯ ದೇವರನ ಉಚ್ಚಯ ಮೂರ್ತಿನ ಗುಡ್ಜಿ ತೇರಡು ಕುಲ್ಲಾದ ದೀಪಾರಾಧನೆ ಮಹಾಪೂಜೆ ಮಲ್ತೆರು. ಒತ್ತು ಮೇಯರ್ ಸುಮಂಗಲರಾವ್, ಕಾರ್ಪೊರೇಟರ್ ಸಂಧ್ಯಾ ಮೋಹನ್, ಮನ್ನಗುಡ್ಡೆ ಗುಡ್ಜಿ ಸಮಿತಿ ಗುರ್ಕಾರ್ಯರು ವಾಸುದೇವರಾವ್, ಸಮಿತಿ ಪದಾಧಿಕಾರುలు ಬೊಕ ಸದಸ್ಯರಾಯನ ವೈ ರಮೇಶ್ ಭಟ್, ಪ್ರೊಫೆಸರ್ ಎಂ ಬಿ ಪುರಾಣಿಕ್,
ಪ್ರದೀಪ ಕುಮಾರ ಕಲ್ಕುರ, ನಂದಕುಮಾರ್, ಭಾರ್ಗವ ತಂತ್ರೆ, ರಾಮಾನಂದ ಪಾಂಗಳ, ವೆಂಕಟೇಶ್ ರಾವ್, ರಾಮಮೂರ್ತಿ, ಗುರುಚರಣ್, ಭಾನುಮತಿ ಸುಮಂತ್, ವೀಣಾ ಟಿಕೆರಾವ್, ಮನೋರಮಾ, ಹರೀಶ್ ರಾವ್, ಗುಡ್ಜಿ ಸೇವಾ ಸಮಿತಿದ ಪೊಂಜು ಘಟಕದ ಸದಸ್ಯರು ಬೊಕ್ಕ ಭಕ್ತಿರಿತ್ತದ ಶ್ರೀದೇವಿರನ ಇಂಬು ನಟೊಂಡೆರ. ಶರವು ಶ್ರೀ ಶರವೇಶ್ವರ ಮಹಾಗಣಪತಿ ದೇವಸ್ಥಾನಡು ದಿಂಡು ಉಚ್ಚಯ ನಡ್ತೊಂದಿತ್ತದ ಬುಧವಾರ ರಾತ್ರಿ ದೇವರನ ಬಳ್ಳಲ್ಬಾಗ್ ಗುಡ್ಜಿ ಉಚ್ಚಯ ನಡತಂಡು. ಬಳ್ಳಲ್ಬಾಗ್ ಗುಡ್ಜಿ ಉಚ್ಚಯ ಸಮಿತಿದಾಗಲು ಎಲ್ಪನೇ ವರ್ಷದ ದೀಪಾರಾಧನೆ ನಡಪಾಯರು. ಉಚ್ಚಯದ ಲೊಕ್ಕಡು ಆರ್ಕೆಸ್ಟ್ರಾ ಸೇರ್ದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು. ಶರವು ಶ್ರೀ ಶರವೇಶ್ವರ ಮಹಾಗಣಪತಿ ದೇವಸ್ಥಾನದ ದಿಂಡು ಉಚ್ಚೆಯಡು ಬುಧವಾರ ರಾತ್ರಿ ನಡತಿನ ದೇವರನ ಪೇಂಟ ಸವಾರಿಡು ದೇವರನ ಉಚ್ಚೆಯ ಮೂರ್ತಿನ ಬ್ಯಾಂಡ್ ವಾದ್ಯ ಮೆಳೋಡು ಮನ್ನಗುಡ್ಡೆ ಸವಾರಿ ನಡಪಾದ ಅಲ್ಪಡ್ದು ಬಳ್ಳಲ್ಬಾಗ್ ಬತ್ತೆರ. ಬಳ್ಳಲ್ಬಾಗ್ ಗುಡ್ಜಿ ಸಮಿತಿ ಈ ಸರ್ತಿ ಎಲ್ಪನೇ ವರ್ಷದ ಗುಡ್ಜಿ ತೇರು ಕಟ್ಟದ ದೀಪಾರಾಧನೆಗೆ ಅಟ್ಟಣೆ ಮಲ್ತದಿತ್ತೆರ. ಸಮಿತಿದಕ್ಕಲು ದೇವರನ ಮೆರವಣಿಗೆನ ಸಂಭ್ರಮಡು ಎತ್ಕೊಂಡಿರ. ದೇವರನ ಉಚ್ಚೆಯ ಮೂರ್ತಿನ ಗುಡ್ಜಿ ತೇರಡು ಕುಲ್ಲಾದ ಎಲ್ಪನೇ ವರ್ಷದ ದೀಪಾರಾಧನೆ ಮಾ ಪೂಜೆ ನಡಪಾಯಿರು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು, ಬಳ್ಳಲ್ಬಾಗ್ ಗುಡ್ಜಿ ಸಮಿತಿದ ಪದಾಧಿಕಾರಿಗಳು ಬೊಕ್ಕ ಭಕ್ತರು ದೀಪಾರಾಧನೆ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ದೀಪಾರಾಧನೆಯಲ್ಲಿ ಕೂಡ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ರಾ ಮತ ಅಟ್ಟಣೆ ಮಂತದಿದ್ದರು. ದಿ ಬೀಡ್ಸ್ ಗ್ರೂಪ್ ದ ಡೈಮಂಡ್ ಬ್ರ್ಯಾಂಡ್ ಆದುಪ್ಪುನ ದಿ ಬೀಡ್ಸ್ ಫಾರ್ ಎವರ್ ಮಾರ್ಕ್ ಆಭರಣ ರನ್ ಟೈಮ್ಲೆಸ್ ಜ್ಯುವೆಲ್ಲರಿ ಜೊತೆ ಸೇರಿಗಿಡು ಬೆಂಗಳೂರು ರಡ್ಡನೆ ಎಸೇಸ ಸಾಕೆನ ಸುರು ಮಲ್ತದಂಡ. ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಹೊಸ ಶಾಖೆನ ಉದಿಪನ ಮಲ್ತದ. ಬೆಂಗಳೂರದ ಮಾತಾ ಪುಂಜನಕ್ಲು ಈ ಪದ್ದೆ ಅಂಗಡಿಗೆ ಪ್ರೋತ್ಸಾಹ ಕೊರಡೊಂದು ಕೇನೊಂಡೇರು. ದಿ ಬೀಡ್ಸ್ ಗ್ರೂಪ್ ದ ಡೈಮಂಡ್ ಬ್ರ್ಯಾಂಡ್ ಆದಿಪ್ಪುನ ದಿ ಬೀಡ್ಸ್ ಫಾರ್ ಎವರ್ ಮಾರ್ಕ್ ಆಭರಣದ ಟೈಮ್ಲೆಸ್ ಜ್ಯುವೆಲರಿ ಜೊತೆ ಸೇರಿಗಿಡು ಬೆಂಗಳೂರು ರಡ್ಡನೆ ಎಸೇಸ ಸಾಕೆನ ಸುರು ಮಲ್ತದಂಡ. ಈ ಬೋಟೆಕ್ನ ಬಾಲಿವುಡ್ ನಟಿ ಕರಿಷ್ಮಾ ಕಪೂರ್ ಉದಿಪನ ಮಲ್ತೇರು.
ಕರಿಷ್ಮಾ ಕಪೂರ್ ಪಾತ್ರದ ಮಾತಾ ಪುಂಜಲೆಗ್ ವಜ್ರದ ಮಿತ್ತು ಭಾರಿ ಪ್ರೀತಿ ಅಂಚಾದ ಸರಿಯಾಗಿ ನೆನದೆ ತೊನ್ನವು ಅಗತ್ಯ ಮೊಕ್ಲಿನ ಪದ್ದೈರನ ವಿನ್ಯಾಸ ಎಡ್ಡೆ ಮಟ್ಟದ ಫಿನಿಶಿಂಗ್ ಸಾಟಿ ಇಜ್ಜಿ ಬೆಂಗಳೂರದ ಮಾತಾ ಪುಂಜನಕ್ಲು ಈ ಪದ್ದೆ ಅಂಗಡಿಗೆ ಪ್ರೋತ್ಸಾಹ ಕೊರಡೊಂದು ಆರ್ಪಂಡಿರು. Such a pleasure to be here at this wonderful association that's happening. And I'm so happy. I just like to, on a very emotional note, say that, I've been associated with De Beers Forever Mark for quite a few events. And it's been a wonderful association. And I'm so happy that, after the pandemic, this is our first one together. And I really, really want to wish them all the very best. I think everyone's been through so many trying times, but we're finally back together, stronger, and really wish you all the very best. I just like to say one thing, that you feel trust. This is such beautiful diamonds which are natural, beautiful, responsibly sourced and very rare. And I think the great thing about it is that when you buy a De Beers Forever Mark diamond, the most unique quality is that it's inscribed, it's encrypted, and there's a unique number that you have, so you know that your diamonds are genuine. And I think that's a great thing for every woman, every person who buys one. ಆಭರಣ ಟೈಮ್ಲೆಸ್ ಜ್ಯುವೆಲ್ಲರಿ ವ್ಯವಸ್ಥಾಪಕ ನಿರ್ದೇಶಕರು ಪ್ರತಾಪ್ ಕಾಮತ್ ಪಾತಿರ್ದು ಡಿ ಬೀರ್ಸ್ ಫಾರೆವರ್ ಮಾರ್ಕದ ಒಟ್ಟುಗ 10 ವರ್ಷಲನ ಸಂಬಂಧನು ಈ ಇಸೇಸ ಸಾಕೆ ಗಟ್ಟಿ ಮಲ್ತದಂಡು ಒಂದು ನಂಬಿಕೆ ಗಿರಾಕಿಲಿಗೆ ಡೈಮಂಡ್ ಶಾಪಿಂಗ್ ಅನುಭವ ಕೊರ್ಪನ ಇಂಕ್ಲನ ಪೆರ್ಮೆದ ಸಂಸ್ಥೆ ಆದುಂಡೊಂದು ಪಂಡೇರು. We are really excited to have had Ms. Karishma Kapoor to officially launch the De Beers Forever Mark outlet for us. We've been looking forward to this for the past 8 months, but unfortunately with the pandemic, idu delay ಮಾಡಬೇಕಾಗಿತ್ತು. Finally, December 1st, I'm happy we are able to formally launch the De Beers Forever Mark outlet. Thank you. I think what is most important is customer service. Nodi, ಈಗ ಹೆಚ್ಚಾಗಿ jewelry business ಇಲ್ಲಿ ನೀವು ನೋಡಿರ್ತೀರಾ, most of the advertisements only talk about price, discount, ಇಷ್ಟು offer, ಅಷ್ಟು offer ಅಂತ ಬರೋದವಿನ nobody talks anything beyond that to attract a consumer. But my personal experience has been in the last 22-23 years of my own involvement, plus ನಮ್ಮ grandfather, ನಮ್ಮ father, ನಮ್ಮ ತಾಯಿ ಎಲ್ಲ involve ಆಗಿ ಮಾಡಿರೋದ್ರಲ್ಲಿ, a customer will never forget the way you make them feel. If you make them feel special, if you make them feel good, if you give them good service, ಆ ಒಂದು ಭಾವನೆ ಯಾವಾಗಲೂ ಮರೆಯಲ್ಲ. People will never forget how you make them feel. They will forget the discount you had given. ಇವತ್ತು ₹100 ಕೊಟ್ಟಿದ್ದು ನಾಳೆ ನೆನಪಿರಲ್ಲ ಅವರಿಗೆ, ಏನೋ ಕೊಟ್ರಂತ ಇರುತ್ತೆ. But if you treat them very well and give them excellent service, they will remember you forever. ರಿಟೇಲ್ ನಿರ್ದೇಶಕರ ಅಮಿತ್ ಪ್ರತಿಹಾರಿ ಪಾತಿರ್ದು ಬೆಂಗಳೂರದ ಎಂಕ್ಲನ ಗಿರಾಕಿಲು ವಜ್ರ ಶ್ರೀಮಂತಿಕೆ ಬೊಕ್ಕ ಐತ ಸ್ಥಾನ ಬಗಿಟ್ಟು ಎಡ್ಡೆಗೆ ನೋಪ್ಪುನಕ್ಲ ಅದುಲ್ಲೇರು ಎಡ್ಡೆ ಗುಣಲಕ್ಷಣ ತೂದೆ ಅಕ್ಲುದ ತನ್ವಿರೊಂದು ಪಂಡೇರು. In this special moment in our life, De Beers Forever Mark, this is the 12th boutique we are opening in India and the first boutique in south of India under the new brand name of De Beers Forever Mark. We have been partner for last 10 years. In first Forever Mark store was with Abharan, the first store which is opposite to ISKCON temple. From there we have come a long way, wherein the brand is also available in their store, and this is the first new journey rather I would say to open an exclusive Forever Mark boutique. So basically we commit that we will be a leading ethical company in ethical practices, taking care of the environment, partnering for thriving community, support gender equality. So these are the goals we have, and as an organization we have a goal by 2030 we will be a carbon neutral company. Wow. But what is lies for the the end consumer, that whenever they buy a product, especially in a diamond wherein trust plays a bigger role, De Beers Forever Mark stands out and gives that consumer confidence through this unique identification number. ಡಿ ಬೀರ್ಸ್ ಫಾರೆವರ್ ಮಾರ್ಕ್ ವಜ್ರಲು ಲೋಕದ ಮಿತ್ತಮಟ್ಟದ ಪದ್ದೆಯಾದುಂಡು ಪೊರ್ಲುದ ಅಪರೂಪದ ಪ್ರಕೃತಿದತ್ತವಾದ ಬೈದಿನವು ಈ ವಜ್ರಲು ಗುಣಮಟ್ಟ ಬೊಕ ಸಮಗ್ರತದ ಮಾನದಂಡ ಹಿಡೀ ಒಂದುದೊಂದು ಸಂಸ್ಥೆ ತೆರಿಪಾದುಂಡು. ಹೆಚ್ಚಿನ ಮಾಹಿತಿಗಾದ ಬೆಂಗಳೂರದ ಜೆಪಿ ನಗರ 17ನೇ ಕ್ರಾಸ್ 5ನೇ ಹಂತ ಹೊರವರ್ತಲ ಮಾರ್ಗಡು ಉಪ್ಪುನ ಡಿ ಬೀರ್ಸ್ ಫಾರೆವರ್ ಮಾರ್ಕ್ ಸಂಸ್ಥೆಗೆ ಭೇಟಿ ಕೊರ್ಲೆ. ಹೆಚ್ಚಿನ ಮಾಹಿತಿಗಾದ ಎನ್ಮಾ ಪುಜ್ಜ ರಡ್ಡ್ ಒರ್ಂಬಾ ಪುಜ್ಜ ಎನ್ಮಾ ಆಜಿ ಪುಜ್ಜ ನಮ್ರಗು ವಿಚಾರಿಪಲಿ ಎಂದು ಸಂಸ್ಥೆ ತಿರಿಪಾದಂಡು.
ಜನಕ್ಲೆಗ್ ಬದಲು ವ್ಯವಸ್ಥೆ ಬೋಡಾತಂಡು ಜನಕ್ಲೆಗ್ ಬದಲಾವಣೆ ಬೋಡಾಯಿನದವರ ಆಮ್ ಆದ್ಮಿ ಪಕ್ಷ ರಾಜ್ಯದ ಸ್ಥಳೀಯ ಆಡಳಿತ ಸಂಸ್ಥೆಲನ ಓಟು ಗುಂತುಣೊಂದು ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕರು ರಾಜೇಂದ್ರ ಕುಮಾರ್ ಪಂತೆರ್ ಆರ್ ಈ ಬಗೆಟ್ ಸುದ್ದಿ ಕುಟ್ಟುಡು ಪಾತಿರಿಯರು. ಆಮ್ ಆದ್ಮಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಂಚಾಲಕರು ರಾಜೇಂದ್ರ ಕುಮಾರ್ ಸುದ್ದಿಕುಟಡ್ ಪಾತ್ರಿರ್ದು ದಕ್ಷಿಣ ಕನ್ನಡ ಜಿಲ್ಲೆಡ ದೇಶನ ಪಾಲ್ಮಲ್ಪನ ಕಾರ್ಯಾಲಯ ನಡ್ತೊಂದುಂಡು ಜನಸಾಮಾನ್ಯರನ ಕಷ್ಟಕ್ಕೂ ರಾಜಕಾರಣಿಲು ಇಜ್ಜಿರು ಇಂದಿಕೊಂಜಿ ಬದಲಾವಣೆ ಕನೆಯರಗಾದ ಎಂಕ್ಲು ಆಮ್ ಆದ್ಮಿ ಪಕ್ಷ ಅದು ದುಂಬು ಬೈದ ಎಂಕ್ಲಿಗೆ ಸಮಾಜದ ಜನ ಬೆರಿಸಾಯ ಬೋಡು ಜನಕ್ಲಿಗೆ ಬದಲು ವ್ಯವಸ್ಥೆ ಬೋಡಾತಂಡು ಜನಕ್ಲಿಗೆ ಬದಲಾವಣೆ ಬೋಡಾಯಿ ನಡೆದವರ ಆಮ್ ಆದ್ಮಿ ಪಕ್ಷ ಸ್ಥಳೀಯ ಆಡಳಿತ ಸಂಸ್ಥೆಲೆನ ಓಟುಗು ಅಂತುಣೊಂದು ಪಂಡೇರು. ದೇಶಡು ಭ್ರಷ್ಟಾಚಾರ ಹೆಚ್ಚಾತಂಡು ಜನಕ್ಲೆಗ್ ಸವಲತ್ತು ತಿಕ್ಕೊಂದಿಜ್ಜಿ ಬೇಲೆ ಇಜ್ಜಿ ಅಂಚಾದ ಎಂಕ್ಲೆನ ಇಚ್ಚಾರದಾರೆ ಒತ್ತೊನ್ನಕ್ಲು ದುಂಬು ಬಲೆ ಎಂಕ್ಲು ಅಕ್ಲಿನ ಸೇರ ಒಂದು ಪಕ್ಷ ಗಟ್ಟಿಮುಟ್ಟು ಮಲ್ಪ ಅಂದು ರಾಜೇಂದ್ರ ಕುಮಾರ್ ಪಂಡ್ಯರು. ಅನ್ಎಂಪ್ಲಾಯ್ಮೆಂಟು ಅಥವಾ ಪ್ರೈಸ್ ರೈಸ್ ಅಥವಾ ನಮ್ಮ ತೊಂದರೆಗಳು ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅದ್ರ ಬದಲು ಎಲ್ಲ ಥರದ ಬೇರೆ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಜನ ತಾವು ಯಾವ ಪಕ್ಷಗಳನ್ನ ಆಯ್ಕೆ ಮಾಡಿ ನಮ್ಮ ನ್ಯಾಷನಲ್ ಪಾರ್ಟೀಸ್ ಅಂತ ಆಯ್ಕೆ ಮಾಡಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತಿದ್ರು ಅದಕ್ಕೆ ಯಾವುದೋ ಒಂದು ಸಮಾಧಾನಕರವಾದ ಇದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಇದರಿಂದ ಜನ ಎಲ್ಲ ರೋಷಿಸ್ತಿದ್ದಾರೆ. ಇದು ಇದಕ್ಕೆ ಬಂದಿದೆ. ಸೊ ನಾವು ಈಗ ಇದನ್ನು ಒಂದು ಜನರು ಒಂದು ಪರ್ಯಾಯ ವ್ಯವಸ್ಥೆ ಬೇಕು ಅಂತ ಈ ಮುಂದೆ ಹೋರಾಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ. ನಮಗೊಂದು ಪರಿಚಯ ಬದಲಾವಣೆ ಬಂದರೆ ಒಳ್ಳೆಯದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಮ್ಮ ಆಮ್ ಆದ್ಮಿ ಪಾರ್ಟಿಯು ಈ ಮುಂದೆ ಬರುವ ಎಲ್ಲ ಸ್ಥಳೀಯ ಚುನಾವಣೆಯಲ್ಲಿ ಭಾಗವಹಿಸಿ ಜನರಿಗೆ ಒಂದು ಆಪ್ಷನ್ ಕೊಡಬೇಕು. ಬದಲಾವಣೆ ಆದರೆ ಒಂದು ಕರೆಕ್ಟ್ ಆಗಿರೋ ಒಂದು ಪಾರ್ಟಿ ಬರಬೇಕು ಅನ್ನೋದು ರೀತಿಯಲ್ಲಿ ಮಾಡಿದ್ದಾರೆ. ಸೊ ಇದಕ್ಕೆ ನಮ್ಮದು ಒಂದು ವಿಭಿನ್ನವಾದ ಪಾರ್ಟಿ, ಬೇರೆ ಪಾರ್ಟಿ ಥರ ಬೇರೆ ಇಶ್ಯೂಸ್ ಇಲ್ಲ. ನಮ್ಮ ಇಶ್ಯೂಸ್ ಏನಿದ್ರು ಕೂಡ ಜನರ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾಡ್ತೀವಿ. ರಾಬರ್ಟ್ ಪ್ಲಾಂಕ್ಲಿನ್ ರೇಗು ಪ್ಲಾಂಕ್ಲಿನ್ ಇಂಚ ಪಕ್ಷದ ನಾಯಕರು ಸುದ್ದಿ ಕುಟ್ಟುಡಿದ್ದೇರು. ಕದ್ರಿ ಯಕ್ಷ ಬಳಗದ ನಿಲೆಟ ಅಂಗಾರ ರಾತ್ರಿ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕಟೀಲ್ ಮೇಳೊಡ್ದು ಶ್ರೀಹರ ಲೀಲೆ ಆಟ ಗೊಬ್ಬಾಯರು. ಈ ಪುರ್ತುಡು ವಿಷ್ಣು ಶರ್ಮಾ ವಾಟೆ ಪಡ್ಪು ಮೇರೆಗೆ ಕದ್ರಿ ವಿಷ್ಣು ಪ್ರಶಸ್ತಿ 2021 ಕೊಡ್ದು ಮರ್ಯಾದೆ ಮಲ್ತೆರು. ಕದ್ರಿ ಯಕ್ಷ ಬಳಗದ ನಿಲೆಟ ಅಂಗಾರ ರಾತ್ರಿ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕದ್ರಿ ವಿಷ್ಣು ಪ್ರಶಸ್ತಿ 2021 ಕೊರ್ಪನ ಕಾರ್ಯಕ್ರಮವಕ್ಕ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀಹರ ಲೀಲೆ ಆಟ ಆಟಣೆ ಮಲ್ತಿದ್ದರು. ದುಂಬತ್ತ ಬಿನ್ಯರ ಕದ್ರಿ ಯಕ್ಷ ಬಳಗದ ಕ್ಲೋಬಕ ಭಕ್ತಿ ರೀತಿದ ಚೌಕಿ ಪೂಜೆ ನಡೆತಂಡು. ರಂಗಸ್ಥಳಟು ಅಟ್ಟಣೆ ಮಂದಿನ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮಟು ವಿಷ್ಣು ಶರ್ಮಾ ವಾಟೆ ಪಡ್ಪು ಮೇರೆಗೆ ಕದ್ರಿ ವಿಷ್ಣು ಪ್ರಶಸ್ತಿ 2021 ಕೊಡ್ದು ತಮ್ಮರದ ಮರ್ಯಾದೆ ಮಲ್ತೆರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರ ಅಂಚನೆ ಕನ್ನಡ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆದ ಮಾಜಿ ಗುರುಕಾರ್ಯರು ಪ್ರದೀಪ ಕುಮಾರ ಕಲ್ಕುರ, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಾಯಿನ ಹರೀಶ್ ಬಿ ಕರ್ಕೇರ, ಮೋಹನ್ ಬಿ ಕರ್ಕೇರ ಬೊಕ್ಕ ಲೀಲಾಕ್ಷ ಬಿ ಕರ್ಕೇರ, ಯಕ್ಷಗಾನ ಅಕಾಡೆಮಿ ಸದಸ್ಯರ ಗದ್ರ ನವನೀತ್ ಶೆಟ್ಟಿ, ಸಿಎಸ್ ಭಂಡಾರಿ, ಸಿಎಸ್ ಸುಧೀಶ್ ರೈ, ಎಲ್ಲೂರು ರಾಮಚಂದ್ರ ರಾವ್, ನಿವೇದಿತಾ ಶೆಟ್ಟಿ, ಹರೀಶ್ ಗೋಕುಲ್ ಕದ್ರಿ, ಹರೀಶ್ ಕುಮಾರ್ ಚಿತ್ರಾಪುರ, ಮುಲ್ಕಿ ಕರುಣಾಕರ ಶೆಟ್ಟಿ, ಪ್ರದೀಪ್ ಆಳ್ವ ಕದ್ರಿ, ತಾರನಾಥ್ ಶೆಟ್ಟಿ ಬೋಳರ, ಕದ್ರಿ ಯಕ್ಷ ಬಳಗದ ಪದಾಧಿಕಾರಿಗಳು ಸದಸ್ಯರು ಪಾಲ್ಪಡೆದಿದ್ದರು. ಅಡ್ಯಾರ್ ಪುರುಷೋತ್ತಮ ಭಂಡಾರಿ ಕಾರ್ಯಕ್ರಮ ಸುಧಾರ್ಥ ಮಲ್ತೆರು. ಕಟೀಲ್ ಮೇಳೊಡ್ದು ಶ್ರೀಹರ ಲೀಲೆ ಪ್ರಸಂಗ ಮೂರ್ದು ಬತ್ತಂಡು.
ಡಿಸೆಂಬರ್ 5 ಕುಡ್ಲದ ಪುರಭವನಡು ನಮ್ಮೂರ ಆಟಕೂಟ ಟ್ರಸ್ಟ್ ಕಾವೂರು ಕುಡ್ಲ ಎಂದತ ಉದಿಪನಾಪುಂಡು ಸಾಧಕರಿಗೆ ಮುಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ ಕೊರ್ಪುನೊಂದು ಟ್ರಸ್ಟ್ ತಾಪಕ ಗುರುಕಾರ್ಯರು ಮುಲ್ಕಿ ಕರುಣಾಕರ ಶೆಟ್ಟಿ ಪಂತಿರು. ನಮ್ಮೂರ ಆಟಕೂಟ ಟ್ರಸ್ಟ್ ಕಾವೂರು ಕುಡ್ಲದ ತಾಪಕ ಗುರುಕಾರ್ಯರು ಮುಲ್ಕಿ ಕರುಣಾಕರ ಶೆಟ್ಟಿ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟಡು ಪಾತೆರ್ದು ಡಿಸೆಂಬರ್ 5 ಮಧ್ಯಾಹ್ನ 3 ಗಂಟೆಗೆ ಕುಡ್ಲದ ಪುರಭವನಡು ನಮ್ಮೂರ ಆಟಕೂಟ ಟ್ರಸ್ಟ್ ಉದಿಪನಾಪುಂಡು ಒಡಿಯೂರು ಸ್ವಾಮೀಜಿ ಆಶೀರ್ವಚನ ಕೊರ್ಪೇರು ಶಾಸಕರು ವೇದವ್ಯಾಸ ಕಾಮತ್ ಕಾರ್ಯಕ್ರಮ ಉದಿಪನ ಮಲ್ಪೇರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ವಿನಯ್ ಹೆಗ್ಡೆ ಗುರುಕಾರ್ಯ ವಹಿಸುವರು. ಬ್ಯಾಂಕ್ ಆಫ್ ಬರೋಡದ ಜನರಲ್ ಮ್ಯಾನೇಜರ್ ಗಾಯತ್ರಿ ಟ್ರಸ್ಟ್ದ ಗುರ್ತಮೋರ ಬಿಡುಗಡೆ ಮಲ್ಪೇರಂದು ಪಾಂಡ್ಯರು. ಬೇತೆ ಬೇತೆ ಕ್ಷೇತ್ರದ ಸಾಧಕರಿಗೆ ಉದ್ಯಮಿ ಅಶೋಕ್ ಕುಮಾರ್ ಸುಂದರರಾಮ ಶೆಟ್ಟಿ ಮುಲ್ಕಿ ಸುಂದರರಾಮ ಶೆಟ್ಟಿ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ಪೇರು. ಮೇಯರ್ ಪ್ರೇಮಾನಂದ ಶೆಟ್ಟಿ ಸಂಗೀತ ನಿರ್ದೇಶಕರು ಗುರುಕಿರಣ್ ಪಾಲ್ದೆತುನ್ವೇರು. ಬೊಪ್ಪನಾಡ್ ಮೇಳೊಡ್ದು ಶ್ರೀದೇವಿ ಮಾರಿಯಮ್ಮ ಆಟ ನಡೆಪರೆ ಉಂಡೊಂದು ಮುಲ್ಕಿ ಕರುಣಾಕರ ಶೆಟ್ಟಿ ತಿರಿಪಾಯರು. ಶ್ರೀ ಡಿ ವೇದವ್ಯಾಸ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಎನ್ ವಿನಯ್ ಹೆಗ್ಡೆ ಕುಲಾಧಿಪತಿಗಳು ನಿಟ್ಟೆ ವಿಶ್ವವಿದ್ಯಾಲಯ ಇವರು ವಹಿಸಲಿದ್ದು, ಲಾಂಛನ ಬಿಡುಗಡೆಯನ್ನು ಶ್ರೀಮತಿ ಗಾಯತ್ರಿ ಆರ್ ಮಹಾಪ್ರಬಂಧಕರು ಹಾಗೂ ವಲಯ ಮುಖ್ಯಸ್ಥರು ಬ್ಯಾಂಕ್ ಆಫ್ ಬರೋಡಾ ಇವರು ವಹಿಸಲಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಸುಂದರರಾಮ ಶೆಟ್ಟಿಯ ಪುತ್ರ ಅಶೋಕ್ ಕುಮಾರ್ ಸುಂದರ ಶೆಟ್ಟಿ ಇವರು ವಹಿಸಲಿದ್ದಾರೆ. ತಾರಾ ಮೆರುಗು ಖ್ಯಾತ ಸಂಗೀತ ನಿರ್ದೇಶಕರಾದ ಗುರು ಕಿರಣ್ ಈ ಸಂದರ್ಭದಲ್ಲಿ ಭಾಗವಹಿಸಲಿದ್ದಾರೆ. ಘನ ಉಪಸ್ಥಿತಿಯಲ್ಲಿ ಪ್ರೇಮಾನಂದ ಶೆಟ್ಟಿ ಮಹಾಪೌರರು, ಸುಮಂಗಲರಾವ್ ಉಪಮೇಯರ್, ಭರತ್ ಶೆಟ್ಟಿ ಶಾಸಕರು, ಉತ್ತರ ಕ್ಷೇತ್ರ ಶ್ರೀ ರವೀಂದ್ರ ಶೆಟ್ಟಿ ಬಜಗೋಳಿ, ಶ್ರೀ ಸತ್ಯ ಶೆಟ್ಟಿ, ಶ್ರೀ ಇಂದಿರಾ ಜಯಕರ್ ಶೆಟ್ಟಿ, ಧರ್ಮಪಾಲ ಇದ್ದೋಡಿಗ, ಎಸಿ ಭಂಡಾರಿ, ಪ್ರದೀಪ್ ಕುಮಾರ್ ಕಲ್ಕೂರ, ದೇವಿಚರಣ್ ಶೆಟ್ಟಿ, ಶ್ರೀ ಮನೋಹರ್ ಶೆಟ್ಟಿ, ಪ್ರೊಫೆಸರ್ ಭಾಸ್ಕರ್ ರೈ ಕೊಕ್ಕೊಲ್ಲಿ, ಶ್ರೀ ಹರಿನಾಥ್ ಎಂ, ರಾಜಗೋಪಾಲ್ ರೈ, ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು, ಆನಂದ್ ಶೆಟ್ಟಿ ಹಾಗೂ ಅಭಿನಂದನ ಭಾಷಣವನ್ನು ಶ್ರೀ ಮನೋಹರ್ ಪ್ರಸಾದ್ ನಿವೃತ್ತ ಬ್ಯೂರೋ ಚೀಫ್ ಉದಯವಾಣಿ ಇವರು ವಹಿಸಲಿದ್ದಾರೆ. ರಾಜಗೋಪಾಲ ರೈ, ದೇವಿಚರಣ್ ಶೆಟ್ಟಿ, ತಾರ್ನಾಥ್ ಶೆಟ್ಟಿ ಬೋಳರ, ಸಂಜೀವ ದೇವಾಡಿಗ ಮುಲ್ಕಿ ಸುದ್ದಿ ಕೊಟ್ಟಡಿತ್ತೇರು. ಇತ್ತ ಕುಡರಿನಿತ ಮೊಲ ಸುದ್ದಿಲು. ವಿಧಾನ ಪರಿಷತ್ ಓಟದ ಭಾರಿ ಪ್ರಚಾರಡು ಡಾಕ್ಟರ್ ಮಂಜುನಾಥ ಭಂಡಾರಿ. ಸಾಮಾಜಿಕ ಕೆಲಸ ಮಲ್ತಿನ ಸರಳ ಸಜ್ಜನೆ ಮಂಜುನಾಥ ಭಂಡಾರಿ ಮಲ್ಲ ಮಟ್ಟೊಡುಗೆ ಎಂದುವೇರು ಪುತ್ತೂರು ಸಭೆಟ್ ಶಕುಂತಳಾ ಶೆಟ್ಟಿ. ಮಾತಾ ಸಿಕ್ಲೆ ಗ್ರಾಮವಾಣ ಆದಿ ಸುಬ್ರಹ್ಮಣ್ಯದ ಪುಂಚದ ಮಣ್ಣು ಕುಕ್ಕೆ ಸುಬ್ರಹ್ಮಣ್ಯಡು ಮೂಲ ಮೃತ್ತಿಕೆ ಪ್ರಸಾದ ಕನತದ ಚಂಪಾ ಷಷ್ಠಿ ಉಚ್ಚೇಸರು. ಡಿಬೀಟ್ಸ್ ಗ್ರೂಪ್ ದ ಡೈಮಂಡ್ ಬ್ರ್ಯಾಂಡ್ ಆದ ಪುನಃ ಡಿಬೀಟ್ಸ್ ಫಾರ್ ಎವರ್ ಮಾರ್ಕ್ ಬೊಕ್ಕ ಆಭರಣ್ ರನ್ ಟೈಮ್ಲೆಸ್ ಜ್ಯುವೆಲರಿ ಜೊತೆ ಸೇರಿಗೆಡು ಬೆಂಗಳೂರು ರಡ್ಡನೆ ಇಸೇಸ ಸಾಕಿ ಉದಿಪನ ಮಾತಾ ಪುಂಜು ನಕಲು ಪ್ರೋತ್ಸಾಹಕರುಡು ಕರಿಷ್ಮಾ ಕಪೂರ್. ಶರವು ಮಹಾಗಣಪತಿ ದೇವಸ್ಥಾನದ ದಿಂಡು ಉಚ್ಚಯ ಮಣ್ಣಗುಡ್ಡೆ ಗುರ್ಜಿಡು ನೂತ 22ನೇ ವರ್ಷದ ದೀಪಾರಾಧನೆ ಬಳ್ಳಲ್ಪ ಗುರ್ಜಿಡು 8ನೇ ವರ್ಷದ ಗೌಜಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.